ಕೋಟೆಕಾರ್ ಬೀರಿ ಸಾರ್ವಜನಿಕ ಗಣೇಶೋತ್ಸವದ ವಿಗ್ರಹ ಮುಹೂರ್ತ ಕಾರ್ಯಕ್ರಮ ಕೋಟೆಕಾರ್ ಶಂಕರನಾರಾಯಣ ಆಚಾರ್ಯರ ಮನೆಯಲ್ಲಿ ಇತ್ತೀಚೆಗೆ ನಡೆಯಿತು. ಈ ವಿಗ್ರಹ ರಚನೆ ಕಾರ್ಯವನ್ನು ಕೋಟೆಕಾರ್ ಶಂಕರನಾರಾಯಣ ಆಚಾರ್ಯ ಮತ್ತು ಅವರ ಮನೆಯವರು ಕಳೆದ ಹಲವು ವರ್ಷಗಳಿಂದ ನಿರ್ವಹಿಸುತ್ತಿದ್ದಾರೆ. आपल्याला फक्त दोनच गोष्टी आवडतात, गणपतीची गाणी आणि आपला लाडका चिमटा. ಕೋಟೆಕಾರ್ ಬೀರಿ ಗಣೇಶೋತ್ಸವದ ಅಧ್ಯಕ್ಷ ರಘು ಉಚ್ಚಿಲ್ ಮಾತನಾಡಿ 55ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೆಪ್ಟೆಂಬರ್ 14ರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ತಿಳಿಸಿದರು. ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರ್ ನೆತ್ತ ಆಶ್ರಯಡು 55ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸೆಪ್ಟೆಂಬರ್ 14ಕ್ಕೆ ವಿಜೃಂಭಣೆ ನಡೆಪೆರುಂಡು. ಆ ಗಣೇಶೋತ್ಸವದ ಗಣೇಶನ ಮೂರ್ತಿನ ಕೋಟೆಕಾರದ ಶಂಕರನಾರಾಯಣ ಆಚಾರ್ಯರು ಅವ್ರನ್ನ ಇಲ್ಲದ ಪುರ್ಲಕಂಠಡು ಮಲ್ಪೇರು. ಆ ಗಣಪತಿ ದೇವರನ ವಿಗ್ರಹ ಮಲ್ಪನಾಗ ಏರೆಗ್ಲದ ತೊಂದರೆ ಆವಂದೆ ಪೂರೆರೆಗ್ಲ ದೇವರ ಎಡ್ಡೆ ಮಲ್ಪಡಂದ ಈ ಪೊರ್ತುಗು ಎಂಕ್ಲು ಪ್ರಾರ್ಥನೆ ಮಲ್ಪುವ. ಸಾರ್ವಜನಿಕ ಗಣೇಶೋತ್ಸವದ ಆ ಪೊರ್ತುಗು ಪೂರ ಭಕ್ತಾಭಿಮಾನಿಗಳು ಬತ್ತದು ಆ ದೇವರನ ಕೃಪೆಗೆ ಪಾತ್ರರಾದ ಆ ಕಾರ್ಯಕ್ರಮ ಯಶಸ್ವಿ ಮಲ್ತದು ಕೊರೋಡು ಬಂಡದು ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರ್ ನೆತ್ತ ಪರವಾದ ಯಾನ ವಿನಂತಿ ಮಲ್ಪ. ಬೀರಿ ಗಣೇಶೋತ್ಸವದ ವಿಗ್ರಹ ರಚನೆಯನ್ನು ಪ್ರತಿ ವರ್ಷವೂ ಕೋಟೆಕಾರ್ ಶಂಕರನಾರಾಯಣ ಆಚಾರ್ಯ ಮತ್ತು ಅವರ ಮನೆಯವರು ಮಾಡುತ್ತಿದ್ದಾರೆ. ಈ ಬಾರಿಯ ವಿಗ್ರಹವನ್ನು ಪ್ರಸಾದ್ ಮಡ್ಯಾರ್ ಸೇವಾ ರೂಪದಲ್ಲಿ ನೀಡುತ್ತಿದ್ದಾರೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಶಿಕ್ ಗೋಪಾಲಕೃಷ್ಣ ತಿಳಿಸಿದರು. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರು, ಅದೇ ರೀತಿಯಲ್ಲಿ ಕೋಟೆಕಾರು ವಿದ್ಯಾ ಗಣೇಶೋತ್ಸವ, ಇದರ ಎರಡೂ ಗಣೇಶೋತ್ಸವಗಳ ವಿಗ್ರಹ ಮುಹೂರ್ತ ಇವತ್ತು ಶ್ರೀ ಶಂಕರನಾರಾಯಣ ಆಚಾರ್ಯವರ ಮನೆಯಲ್ಲಿ ನಡೆದಿದೆ. ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಶ್ರೀ ಶಂಕರನಾರಾಯಣ ಆಚಾರ್ಯವರ ಕುಟುಂಬದ ಮುಖಾಂತರ ಈ ವಿಗ್ರಹ ಗಣೇಶೋತ್ಸವಕ್ಕೆ ಬರ್ತಾ ಇದೆ ಮತ್ತು ಈ ಬಾರಿ ಸಾರ್ವಜನಿಕ ಗಣೇಶೋತ್ಸವ ಬೀರಿಯದ್ದು 55ನೇ ವರ್ಷದ ಕಾರ್ಯಕ್ರಮ. ಈ ಬಾರಿ ವಿಗ್ರಹವನ್ನ ನೀಡ್ತಾ ಇರುವಂತವರು, ಸೇವೆ ರೂಪದಲ್ಲಿ ನೀಡ್ತಾ ಇರುವಂತವರು ಶ್ರೀಯುತ ಪ್ರಸಾದ್ ಮಡ್ಯಾರ್ ಇವರು. ಅವರಿಗೂ ಶುಭ ಹಾರೈಕೆಗಳನ್ನು ಹೇಳ್ತಾ ಈ ಒಂದು ಸಂಪೂರ್ಣ ಕಾರ್ಯಕ್ರಮದ ಪ್ರಾರಂಭಿಕ ಕಾರ್ಯಕ್ರಮ, ಯಾಕೆಂತ ಹೇಳಿದ್ರೆ ಪ್ರತಿ ಕಾರ್ಯಕ್ರಮದ ಆದಿ ಕಾರ್ಯಕ್ರಮ ಯಾವುದು ಕೇಳಿದ್ರೆ ಅದು ಆ ವಿಗ್ರಹ ರಚನೆಯ ಕಾರ್ಯಕ್ರಮ ಗಣೇಶೋತ್ಸವದ್ದು. ಆದ್ರಿಂದಾಗಿ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಲಿ ಅನ್ನುವಂಥ ಶುಭ ಹಾರೈಕೆ ಜೊತೆಯಲ್ಲಿ ಈ ಬಾರಿ 55ನೇ ವರ್ಷದ ಗಣೇಶೋತ್ಸವ ಮತ್ತು 100ನೇ ವರ್ಷದ ಸಂಘ ಸ್ಥಾಪನೆಯ ಶತಾಬ್ದಿ ವರ್ಷ. ಆ ನಿಟ್ಟಿನಲ್ಲಿ ಈ ಬಾರಿಯ ಗಣೇಶೋತ್ಸವ ಅದು ಸಮಾಜದ ಉತ್ಸವ ಆಗಲಿ ಅನ್ನುವಂಥ ಪರಿಕಲ್ಪನೆಯ ಜೊತೆಯಲ್ಲಿ ಸಮಸ್ತ ಬಂಧುಗಳು ಕೂಡ ನಮ್ಮ ಜೊತೆ ಸೇರಿಕೊಂಡು ಈ ಉತ್ಸವವನ್ನು ಸಮಾಜದ ಉತ್ಸವವಾಗಿ ಮಾಡೋಣ ಅಂತ ಹೇಳ್ತಾ ಈ ನಂತರಕ್ಕೆ ಮುಂದಕ್ಕೆ ಆಮಂತ್ರಣ ಪತ್ರಿಕೆ ಹಂಚಿಕೆ ಇರಬಹುದು, ಬೇರೆ ಬೇರೆ ಕಾರ್ಯಗಳಲ್ಲಿ ನಾವೆಲ್ಲ ತೊಡಗಿಕೊಂಡು ಪ್ರತಿ ಮನೆಯನ್ನು ತಲುಪುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ಎಲ್ಲ ಪ್ರಯತ್ನದಲ್ಲಿಯೂ ಕೂಡ ಯಶಸ್ಸು ಸಿಗಲಿ ಅನ್ನುವಂಥ ಶುಭ ಹಾರೈಕೆಯ ಜೊತೆಯಲ್ಲಿ ಸಮಸ್ತ ಹಿಂದೂ ಬಾಂಧವರ ಒಂದು ಸಹಕಾರವನ್ನ ಈ ನಿಟ್ಟಿನಲ್ಲಿ ಕೇಳ್ತಾ ಇದ್ದೇವೆ. ವಿಗ್ರಹ ಮುಹೂರ್ತ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.